ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನ ತೆಂಕಣದಲ್ಲಿ ಹಲವು ಕಡೆಗಳಲ್ಲಿ ಆರಾಧಿಸಲ್ಪಡುತ್ತಿರುವ ಕೊಂಗನಾಡಿನ ಮಹಾಶಕ್ತಿ ಮಹಾಕಾಳಿಯ ಪ್ರತಿರೂಪ ಹೊಸಭೂತವೆನ್ನುವ ಕೀರ್ತಿ ಪಡೆದುಕೊಂಡಿರುವ, ಮನೆಯೊಡತಿಯ ಅಧಿಕಾರ ಪಡೆದಿರುವ, ಅರ್ಧನಾರೀಶ್ವರನ ಅವತಾರವೆಂದೇ ನಂಬಲಾಗಿರುವ ಸತ್ಯದೇವತೆಯ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ದೇವಿಯ ಸ್ವರೂಪದಲ್ಲಿ ಪೂಜಿಸಲ್ಪಡುವ ಶಕ್ತಿಯನ್ನು ಸತ್ಯದೇವತೆ, ಹೊಸಭೂತ, ಹೊಸಪ್ಪೆ ಅಥವಾ ಹೊಸಭೂತ ಎನ್ನುವ ಹೆಸರಿನಿಂದ ಆರಾಧಿಸುತ್ತಿದ್ದಾರೆ. ಮಲಯಾಳ ರಾಜ್ಯದ ಕೊಂಗನಾಡಿನ ಶಕ್ತಿ ಸತ್ಯದೇವತೆ ನಾಗನಡೆ ದೈವನಡೆಯ ಪಂಚವರ್ಣದ ಮಣ್ಣು ತುಳುನಾಡಿನ ಪೊಳಲಿ ಸೀಮೆಯ ತಾಯಿ ರಾಜರಾಜೇಶ್ವರಿಯ ಅಪ್ಪನೆ ಪಡೆದು ದುಷ್ಟ ರಾಕ್ಷಸರನ್ನು ವಧಿಸಿರುವ ಭದ್ರಕಾಳಿಯ ಪ್ರತಿರೂಪ ಎನ್ನುವ ನಂಬಿಕೆ ಇದೆ. ಮನೆಯಲ್ಲಿ ಹಲವಾರು ದೈವಗಳಿದ್ದರೂ ಸಹ ಸತ್ಯದೇವತೆಯನ್ನು ಪ್ರಧಾನ ದೈವವೆಂದು ಮನೆಯ ಒಡತಿ ಎಂದು ಆರಾಧಿಸಲಾಗುತ್ತದೆ. ಸತ್ಯದೇವತೆಯ ಮನೆ ಮಂಚಾವು ಸಾಮಾನ್ಯವಾಗಿ ಮನೆಯ ಚಾವಡಿಯಲ್ಲೇ ಇರುತ್ತದೆ. ಈ ದೈವಕ್ಕೆ ಹೆಂಗಸರು ಹತ್ತಿರ ಸುಳಿಯಬಾರದೆನ್ನುವ ಯಾವುದೇ ನಿರ್ಬಂಧಗಳಿಲ್ಲ. ಈ ದೈವವನ್ನು ಮನೆಯ ಮುತ್ತೈದೆಯರು ಕೂಡ ನೀರು ಇಟ್ಟು ಪೂಜಿಸಬಹುದಾಗಿದೆ. ಸತ್ಯದೇವತೆ ಸೌಮ್ಯ ರೂಪದ ದೇವತೆಯಾಗಿದ್ದರೂ ಸಹ ಕೋಲ ನಡೆಯುವ ಸಂದರ್ಭದಲ್ಲಿ ದೈವ ನರ್ತಕನ ಮುಖವರ್ಣಿಕೆಯನ್ನು ಉಗ್ರ ರೂಪದಲ್ಲಿ ಬಿಂಬಿಸಲಾಗುತ್ತದೆ. ಈ ದೈವದ ಆರಾಧನೆ ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಾರ್ಕಳ ಹಾಗೂ ಮೂಡಬಿದ್ರೆಯ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿ ಆರಾಧಿಸುತ್ತಿದ್ದಾರೆ. ತೆಂಕಣ ರಾಜ್ಯದ ಪ್ರಧಾನ ಶಕ್ತಿ ದೇವತೆಯಾದ ಸತ್ಯದೇವತೆ ಭಕ್ತರನ್ನು ತಾಯಿಯ ರೂಪದಲ್ಲಿ ಸಲಹುತ್ತಿದ್ದು, ಭಕ್ತರ ಸಂಕಷ್ಟಗಳಿಗೆ ತಾಯಿಯ ಜಾಗದಲ್ಲಿ ನಿಂತು ಸಾಂತ್ವನ ನೀಡುತ್ತಿದ್ದಾಳೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಕಾರಣಿಕದ ದೈವದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.